ಮರಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿ ಅರಣ್ಯಾಧಿಕಾರಿಗಳ ವಿರುದ್ಧ ದೂರು ನೀಡಿದ ದ್ವೇಷದಲ್ಲಿ ಐತೂರಿನ ಮುಜೂರು ನಿವಾಸಿ ಪ್ರಸಾದ್ ಎಂಬುವರ ಮನೆಗೆ ನಡುರಾತ್ರಿ ನುಗ್ಗಿ ಅನುಚಿತವಾಗಿ ವರ್ತಿಸಿ ದಾಂಧಲೆ ನಡೆಸಿದ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನೀತಿ ತಂಡದ ರಾಜ್ಯಾಧ್ಯಕ್ಷ ಜಯಂತ್ ಟಿ ಹೇಳಿದ್ದಾರೆ. ಅರಣ್ಯಾಧಿಕಾರಿಗಳಿಂದ ಕಿರುಕುಳ ಅನುಭವಿಸಿದ ಐತೂರು ನಿವಾಸಿ ಪ್ರಸಾದ್ ಅವರ ಮನೆಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡ ಬಳಿಕ ಮಾತನಾಡಿದ ಅವರು, ಸುಬ್ರಹ್ಮಣ್ಯ ಅರಣ್ಯ ವಲಯದ ಐತೂರು ರಕ್ಷಿತಾರಣ್ಯದಲ್ಲಿ ಮರಗಳ್ಳತನ ಪ್ರಕರಣದಲ್ಲಿ ಅರಣ್ಯಾಧಿಕಾರಿಗಳು ಭಾಗಿಯಾಗಿರುವ ಬಗ್ಗೆ ರೈತ ಪದ್ಮಯ್ಯ ಗೌಡರ ಪುತ್ರ ಪ್ರಸಾದ್ ದೂರು ನೀಡಿದ ದ್ವೇಷದಿಂದ ಅರಣ್ಯ ಇಲಾಖಾಧಿಕಾರಿಗಳು ತಡರಾತ್ರಿ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ಮಹಿಳೆ ಹಾಗೂ ವೃದ್ಧೆಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ. ಕೃಷಿ ಯಂತ್ರಗಳು ಹಾಗೂ ಮನೆಯ ಅಟ್ಟಕ್ಕೆ ಹಾಕಲಾಗಿದ್ದ ಹಳೆಯ ಹಾಲೆಗಳನ್ನು ಕಿತ್ತೊಯ್ದಿದ್ದಾರೆ. ದೂರುದಾರನನ್ನು ಮರಗಳ್ಳತನದ ಪ್ರಕರಣದಲ್ಲಿ ಸಿಲುಕಿಸಲು ಸಂಚು ಹೂಡಿದ್ದಾರೆ. ಪದ್ಮಯ್ಯ ಗೌಡರ ಪತ್ನಿ ಸೀತಮ್ಮ ಅವರು ಪುತ್ತೂರು ಆಸ್ಪತ್ರೆಗೆ ದಾಖಲಾಗಿ ದೌರ್ಜನ್ಯವೆಸಗಿದ ಅರಣ್ಯಾಧಿಕಾರಿಗಳ ವಿರುದ್ಧ ದೂರು ನೀಡಿದ್ರು. ಕಡಬ ಪೊಲೀಸರು ಪ್ರಕರಣ ದಾಖಲಿಸಲಿಲ್ಲ. ಇನ್ನು ಮುಂದೆ ಆಗುವ ಅನಾಹುತಗಳಿಗೆ ಕಡಬ ಪೊಲೀಸರು ಕಾರಣರಾಗುತ್ತೀರಿ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇವರ ಮನೆಯವರು ಹೇಳೋ ಪ್ರಕಾರ ಕುಡಿದು ಒಂದು ದರ್ಪವನ್ನು ಮೆರೀತಾ ಇದ್ರು. ಅದನ್ನು ನೋಡ್ತಾ ಇರ್ಬೋದು. ಆ ತಾಯಿ ಅವರ ನೋವನ್ನು ಹಂಚಿಕೊಳ್ತಾ ಇದ್ದಾರೆ. ಅವ್ರು ದೊಡ್ಡ ಪೊಲೀಸ್ ಅಧಿಕಾರಿ ಮಾತಾಡಿ ನಿಮ್ಮ ಮೇಲೂ ಕೇಸ್ ಮಾಡ್ತೀವಿ ಅಂತ. ಇನ್ನೊಂದು ಕಡೆಯಿಂದ ಆ ತಾಯಿ ಯಾವ ರೀತಿಯಲ್ಲಿ ಮಾನಸಿಕ ಕಿರುಕುಳ ಅಂದರೆ, ನಿಮ್ಮ ಮಗ ಯಾವ ಪಾತಾಳ ಹೋಗ್ತಿಲ್ಲ, ಕೂತ್ರು ಎತ್ತಿ ತಗೊಂಡು ಹೋಗ್ತೀವಿ ಅಂತ ಈ ರೀತಿಯಲ್ಲಿ ಒಂದು ಕಿರುಕುಳ ಇರ್ತಾರೆ. ಇನ್ನೊಂದು ಕಡೆಯಿಂದ ಆ ಪೊಲೀಸರು ಅರಣ್ಯ ಇಲಾಖೆ ಕುಡಿದು ಬಂದು ಹೋಗೋ ದಾರಿಯಲ್ಲಿ ಅವ್ರು ಲಾಠಿಯನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಇನ್ನೊಂದು ಆ ಅಮ್ಮನ್ನು ತಳ್ಳಿ ಹಾಕಿಬಿಟ್ರು, ಅವನು ಆ ಪೊಲೀಸನ್ನು ಬಿದ್ದಿದ್ದಾನಂತೆ. ಇದೆಲ್ಲ ಇಲ್ಲಿ ನಡೆದ ಘಟನೆ. ಇದಕ್ಕೆ ಸಂಬಂಧಿಸಿ ಪಾಪ ಅಮ್ಮ ಇವತ್ತು ಪುತ್ತೂರು ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಕಡಬ ಠಾಣೆ ಅಧಿಕಾರಿಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು FIR ದಾಖಲು ಮಾಡ್ತಾ ಇಲ್ಲ. ನಿನ್ನೆ ಎಲ್ಲ ರೈತ ಸಂಘಟನೆ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ನಾವು ಈ ವಿಷಯಕ್ಕೆ ಸಂಬಂಧಿಸಿದೆ ಇಲ್ಲಿ ಏನು ನಡೆದಿದೆ ನೇರವಾಗಿ ಅವರ ಮನೆಯವರ ಹತ್ರ ಕೇಳೋ ನಾವೆಲ್ಲರೂ ಬಂದಿದ್ದಕ್ಕೆ ಈ ಥರ ಇದೆ. ಇನ್ನು ನಾವು ಠಾಣೆಗೆ ಹೋಗ್ತೀವಿ, SP ಹತ್ರ ಹೋಗ್ತೀವಿ. ಇದಕ್ಕೆ ಆದಷ್ಟು ಬೇಗ ಕಡಬ ಠಾಣಾಧಿಕಾರಿಗಳಲ್ಲಿ ವಿನಂತಿಸ್ಕೊಳ್ಳೇನಂತ ಹೇಳಿದ್ರೆ FIR ಮಾಡಿ, ಇಲ್ಲ ಮುಂದೆ ಆಗುವ ಅನಾಹುತಕ್ಕೆಲ್ಲ ನೀವೇ ಕಾರಣರಾಗ್ತಾ ಅಂತ ಈ ಮೂಲಕ ಇಚ್ಛಿಸ್ತಾ ಇದ್ದೇವೆ. ನಾನು ಅಬ್ದುಲ್ ರಹಮಾನ್ ಯೂನಿಕ್ ಅಂತೇಳಿ ಉಪ್ಪಿನಂಗಡಿ ಸಾಮಾಜಿಕ ಕಾರ್ಯಕರ್ತ. ಈ ಒಂದು ಘಟನೆಯನ್ನು ಕಡಬ ತಾಲೂಕಿನಲ್ಲಿ ನಡೆದಂತಹ ಈ ಒಂದು ಘಟನೆಯನ್ನು ನಾನು ಖಂಡಿಸುತ್ತಾ, ಒಂದು ಅಧಿಕಾರಿಗಳ ವರ್ಗದವರು ಒಂದು ಸ್ಥಳಕ್ಕೆ ದಾಳಿ ಮಾಡುವಾಗ ಅದಕ್ಕೆ ಬೇಕಾದ ಕಾನೂನು ಚೌಕಟ್ಟುಗಳಿರ್ತವೆ, ಅದನ್ನು ಪಾಲಿಸಿಕೊಂಡು ಅವರು ಬರಬೇಕು. ಆದರೆ ಇಲ್ಲಿ ಈ ವಿಡಿಯೋ ನೋಡುವಾಗ ಖಂಡಿತವಾಗಿಯೂ ಕಾನೂನು ಎಲ್ಲ ಚೌಕಟ್ಟುಗಳನ್ನು ಮೀರಿ ಈ ಅಧಿಕಾರಿಗಳು ಅವರ ದರ್ಪವನ್ನು ಮೆರೆದಿದ್ದಾರೆ. ಇದರಲ್ಲಿ ಒಂದು ಚಿಕ್ಕ ಮಗು ಇರುವಾಗ, ಆ ಮನೆಯಲ್ಲಿ ಮಗು ಹೆಂಗಸಿರುವಾಗ ಆ ಮಗುವಿಗೆ ಅಳುತ್ತಾ ಇರುವಂಥ ಶಬ್ದ ಕೂಡ ಆ ವಿಡಿಯೋದಲ್ಲಿ ಕೇಳ್ತಾ ಉಂಟು. ಈ ರೀತಿ ವರ್ತನೆ ಮಾಡಿದ ಕಾರಣ ಖಂಡಿತವಾಗಿಯೂ ಇದರಲ್ಲಿ ಮಾನವ ಹಕ್ಕಿನ ಉಲ್ಲಂಘನೆ ಆಗಿದೆ ಎಂಬುದನ್ನು ನಾನು ನಿಮ್ಮಲ್ಲಿ ಸ್ಪಷ್ಟಪಡಿಸಲು ಬಯಸ್ತಾ ಇದ್ದೇನೆ. ಪ್ರತಿಯೊಂದು ದಾಳಿ ನಡೆಯುವಾಗ ಅದಕ್ಕೆ ಬೇಕಾದ ಕಾರಣ ಚೌಕಟ್ಟುಗಳನ್ನು ನೋಡಿಯೇ ಬರಬೇಕು ಹೊರತು ಈ ರೀತಿಯ ದರ್ಪವನ್ನು ಮರೆಯುವುದು ಖಂಡಿತವಾಗಿಯೂ ನಾವು ನಮ್ಮ ಒಂದು ಸಾಮಾಜಿಕ ಕಾರ್ಯಕರ್ತರ ನೆಲೆಯಲ್ಲಿ ಇದನ್ನು ಖಂಡಿಸ್ತೇನೆ. ಇದಕ್ಕೆ ಬೇಕಾಗಿ ಇದರ ವಿರುದ್ಧ ನಾವು ಆ ಅಧಿಕಾರಿಗಳ ವಿರುದ್ಧ ನಾವು ಮುಂದಿನ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಥಳದಿಂದ 1 ತಾಸಿಗಿಂತ ಮುಂಚೆ ಉಪ್ಪಿನಂಗಡಿ ಉಪ್ಪಿನಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿದ್ದೆ. ನಾನು ಗುಂಡ್ಯದಲ್ಲಿದ್ದೇನೆ ಅಂತ ಹೇಳಿದ್ರು, ಗಾಡಿಗಳನ್ನು ಚೆಕ್ ಮಾಡ್ತಾ ಇದ್ದೇನೆ ಅಂತ. ಸರ್, ಇಂಥ ಇನ್ಸಿಡೆಂಟ್ ಆಗಿದೆ, ಇನ್ನೂ ಕೂಡ ಏನು ದೂರು ದಾಖಲಾಗಿಲ್ಲ ಕಡಬದಲ್ಲಿ ಅಂತ ಹೇಳಿದ್ದಕ್ಕೆ, ನೀವು ಕಡಬ ಠಾಣಾಧಿಕಾರಿಯವನ್ನೇ ಸಂಪರ್ಕಿಸಿ, ನನ್ನನ್ನು ಎಂತಕ್ಕೆ ಕೇಳ್ತಾ ಇದ್ದೀರಾ ಅಂತ ಹೇಳುವ ಮಾತು ಕೂಡ ಅವರಾಡಿದರು. ಹಾಗಾಗಿ ನಾವು ಇದರ ನಂತರ ಕಡಬದ ಠಾಣಾಧಿಕಾರಿಯಲ್ಲಿ ಒಂದು ವಿಚಾರಿಸಿ ನಾವಲ್ಲಿಂದ ಹೋಗ್ತಾ ಇದ್ದೇವೆ. ಮೊನ್ನೆ ರಾತ್ರಿ 12 ಗಂಟೆ ಹೊತ್ತಿಗೆ ತುಂಬ ಬಂದಿದ್ರು, ಹೊರಗಡೆ ತುಂಬ ಮಂದಿ ಫೈಟ್ ಮಾಡ್ತಾ ಇದ್ರು. ಅಂದರೆ ಬಾಗಿಲು ಬಡ್ತಾ ಇದ್ರು, ಕಿಟಿಕಿಯಲ್ಲಿ ನೋಡ್ತಾ ಇದ್ರು, ಲೈಟ್ ಟಾರ್ಚ್ ಆಗ್ತಾ ಇದ್ರು, ಬಾಗಿಲು ತೆಗಿರಿ ಅಂತ ಹೇಳ್ತಾ ಇದ್ರು. ನಾವು ತೆಗಿಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಯಾರಂತ ಗೊತ್ತಿಲ್ಲಲ್ಲ. ಹಾಗೆ ಅಷ್ಟೊತ್ತಿಗೆ ಅವರು ಹೇಳಿದ್ರು, ನಾವು ಕೊಂಬರವರು, ನಮಗೆ ಕಾರ್ ಬೇಕಿತ್ತು, ಕಾರ್ ಕೀ ಕೊಡಿ ಅಂತೇಳಿ. ಯಾಕೆ ನಾವು ತೆಗಿಲಿಕ್ಕೆ ಹೋಗ್ಲಿಲ್ಲ, ಗೊತ್ತಿಲ್ಲಲ್ಲ. ಹಾಗೆ ಮತ್ತೆ ಕಿಟಿಕಿಯನ್ನು ನೋಡುವ ತುಂಬ ಮಂದಿ ಇದ್ರು. ಮತ್ತೆ ನಮಗೆ ಗೊತ್ತಾಯ್ತು ಫಾರೆಸ್ಟ್ ಗಾರ್ಡ್ ಅವರು ಅಂತ. ಹಾಗೆ ಇದು ಪ್ರಸಾದ್ ಇದ್ದಾರ ಅಂತ ಕೇಳಿದ್ರು. ಇಲ್ಲ ಅಂತ ಹೇಳಿದ್ರು, ಅವರಿಲ್ಲ ಮನೇಲಿ ಇಲ್ಲ ಅಂತ ಹೇಳಿದ್ವಿ. ಹಾಗೆ ಇದು ಬೆತ್ತದಲ್ಲೆಲ್ಲ ಬಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಬಾಗಿಲಿಗೆ. ತೆಗಿಲಿಕ್ಕೆ ನಾವು ಹೋಗ್ಲಿಲ್ಲ. ಮತ್ತೆ ಎದುರುಗಡೆಯಿಂದ 3-4 ಮಂದಿ ಇದ್ರು, ಹಿಂದ್ಗಡೆಯಿಂದ ತುಂಬ ಮಂದಿ ಇದ್ರು, ಫುಲ್ ಕವರ್ ಆಗಿದ್ರು. ಹಾಗೆ ಮತ್ತೆ ತುಂಬ ಜಗಳ ಮಾಡ್ತಿದ್ರು. ಬಾಗಿಲು ತೆಗಿಲಿಲ್ಲ ಅಂದ್ರೆ ಬೆಳಿಗ್ಗೆ ತನಕ ಇಲ್ಲೇ ಇರ್ತೀವಿ ಅಂತೇಳಿ. ಮತ್ತೆ
ಬಾಗಿಲು ತೆಗ್ದ್ವಿ, ಭಯ ಆಯ್ತು ನಮಗೆ. ಹಾಗೆ ಒಳಗೆ ಬಂದರು ಎಲ್ಲರೂ, ಒಮ್ಮೆಲೆ ಒಳಗೆ ಬಂದರು ಎಲ್ಲರೂ. ಫಸ್ಟ್ ಪೊಲೀಸ್ ಬಂದರು, ಶಿವಪ್ರಸಾದ್ ಅಂತೇಳಿ ಒಳಗೆ ಬಂದರು. ಫುಲ್ ಬಂದು ಸೀದಾ ಹೋದೆ ಅಟ್ಟಕ್ಕೆ ಹೋಗಿ ನೋಡಿದ್ರು. ಗಂಡ ಹೇಳಿದೆ, ನೀನು ಗಂಡ ಹೇಳಿದ್ದಾನೆ ಅಂತೇಳಿ ಕೇಳಿದ್ರು. ಇಲ್ಲ ಅಂತ ಹೇಳಿದೆ. ಅವರಿಲ್ಲ, ಅವ್ರು ಬೇರೆ ಕಡೆ ಹೋಗಿದ್ದಾರೆ ಅಂತ ಹೇಳಿ. ಅವ್ರು ಯಾವ ಮಾತು ಕೇಳಲಿಲ್ಲ. ಬಂದರು, ಅತ್ತೆ ಮೇಲೆ ಕೈ ಹಾಕ್ಲಿಕ್ಕೆ ನೋಡಿದ್ರು, ಬಡಿಲಿಕ್ಕೆ ನೋಡಿದ್ರು. ಸೀದಾ ಅಟ್ಟಕ್ಕೆ ಹೋಗಿ ಇದು ಮರದ ಹಲಗೆನೆಲ್ಲ ನೋಡಿದ್ರು. ಫಸ್ಟ್ ನೋಡಿದ್ರು, ಮತ್ತೆ ತೆಗ್ದು ಅದನ್ನ. ಹಾಗೆ ರೂಮಲ್ಲಿ ಮಗು ಮಲಗಿದ್ಲು. ಎಂತ ಮಗು ಮಲಗಿದೆ, ಹೊರಗೆ ಬೇರೆ ಕಡೆ ಮಲಗಿಸ್ತೀರಾ ಅಂತ ಕೇಳಿದ್ರು. ಆಗುದಿಲ್ಲ ಅಂತ ಫಸ್ಟ್ ಹೇಳಿದೆ, ಆಗುದಿಲ್ಲ ಅಂತೇಳಿ. ಮತ್ತೆ ಅವರು ಸಂಧ್ಯಾ ಮೇಡಮ್ ತುಂಬ ಬೈದ್ರು ನನಗೆ, ಎಂತ ಹಾಗೆ ಹೀಗೆ ಅಂತೇಳಿ, ಮಗುನ ಎಬ್ಬಿಸ್ತೀಲ್ವ ಹಾಗೆ ಅಂತ ಹೇಳಿದ್ರು. ಹಾಗೆ ಮಗುನ ಎತ್ತಲಿಕ್ಕೆ ಅಂತೇಳಿ ಹೋಗುವಾಗ ಫಾರೆಸ್ಟ್ ಆಗಿರ್ಬೇಕು, ಫಾರೆಸ್ಟ್ ಗಾರ್ಡ್ ಯಾರು ಗೊತ್ತಿಲ್ಲ, ಮಗುವನ್ನ ಮತ್ತೆ ನಾನು ಇಬ್ಬರನ್ನು ತಳ್ಳಿದ್ರು. ರೂಮಲ್ಲಿ ತಳ್ಳಿದ್ರು. ಹೋಗ್ತಿರಲ್ವ ಅಂತೇಳಿ, ನಿಮ್ಗೆ ಒಮ್ಮೆ ಹೇಳಿದ್ರೆ ಅರ್ಥ ಆಗುದಿಲ್ಲ ಹಾಗೆ ಹೀಗೆ ಅಂತೇಳಿ, ನಮಗೆಂತ ಹಕ್ಕು ಇದೆ, ನಮಗೆ ರೂಲ್ಸ್ ಇದೆ ಅಂತೇಳಿ. ಹಾಗೆ ಅದು ಬಿಟ್ಟು ಅತ್ತೆಯನ್ನು ಮೊನ್ನೆ ತಳ್ಳಿ ಬೀಳಿಸಿ ಹಾಕಿ ಇವತ್ತಿಗೂ ಹಾಸ್ಪಿಟಲಲ್ಲಿ ಇದ್ದಾರೆ. 5 ದಿನ ಇತ್ತು, ಚೇತರಿಸ್ಕೊಂಡಿಲ್ಲ ಇನ್ನೂ. ಮತ್ತೆ ನನ್ನ ಸ್ಕೂಟಿ ಕೀ, ಬೈಕ್ ಕೀ ಎಲ್ಲ ತಗೊಂಡೋಗಿದ್ದಾರೆ. ಇನ್ನೂ ಏನು ತಿಳಿಸ್ಲಿಲ್ಲ. ಸ್ವಲ್ಪ ಹಣ ಕೂಡ ತಗೊಂಡೋಗಿದ್ದಾರೆ, ತೋಚ್ಕೊಂಡು ಹೋಗಿದ್ದಾರೆ. ದರೋಡೆ ಮಾಡ್ಲಿಕ್ಕೆ ಅಂತಲೇ ಅವ್ರು ಬಂದಿದ್ದು, ಮತ್ತೆ ಯಾವ ವಿಷಯಕ್ಕೂ ಅಲ್ಲ.